ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಶಿಕ್ಷಣಕ್ಕಾಗಿ ಮೀಸಲಿರಿಸಿರುವ ಹಣವನ್ನು ವೇದಗಣಿತ ಅನ್ನೋ ಹೊಸ ಪಠ್ಯ ತಂದು ಈ ಮೀಸಲಿರಿಸಿದ ಹಣವನ್ನು ಬೇರೆ ಸಂಸ್ಥೆಗಳಿಗೆ ನೀಡಲು ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಹುನ್ನಾರ ನಡೆಸಿದೆ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಹಾರಾ ಮಹೇಶ್ ನಮ್ಮ ತುಮಕೂರು ಸುದ್ದಿಗಾರರಲ್ಲಿ ಮಾತನಾಡಿದರು. ಅವರು ಶಿಕ್ಷಕರಿಗೆ ವೇದಗಣಿತ ಕಲಿಸುವ ಟ್ರೈನಿಂಗ್ ಕೊಟ್ಟು ಅದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕಲಿಸಿಕೊಡುವ ನೆಪದಲ್ಲಿ 70 ಕೋಟಿ ಸರ್ಕಾರದ ಎಸ್ಸಿ ಎಸ್ಟಿ ಹಣವನ್ನು ದುರ್ಬಳಕೆ ಮಾಡುವುದರ ಮೂಲಕ ನಮ್ಮ ಹಣವನ್ನು ಮನುವಾದಿ ಸಂಸ್ಥೆಗಳು ತಿನ್ನಲು ಹೊರಟಿದೆ. ಇದೀಗ ಇಲಾಖೆ ಈ ಆದೇಶವನ್ನು ವಾಪಸ್ ತೆಗೆದುಕೊಂಡಿದೆ. ಆದರೂ ತೆರೆಮರೆ ಪ್ರಯತ್ನ ನಡೆಯುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈ ಬಗ್ಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ಶಾಸಕ ಸಂಸದರು ಧ್ವನಿ ಎತ್ತಬೇಕೆಂದು ಒತ್ತಾಯಿಸಿದರು. ವರದಿ ರಾಜೇಶ್ ಮೇಲೂರು. ವೇದಗಣಿತದ ಪರ ಇರತಕ್ಕಂಥ ಸರ್ಕಾರ ಇರೋದ್ರಿಂದ ವೇದಗಣಿತ ಗವರ್ಮೆಂಟ್ ಸ್ಕೂಲಲ್ಲಿ ಗಣಿತ ಪಾಠ ಮಾಡ್ತಾರಲ್ಲ, ವಿಜ್ಞಾನ ಪಾಠ ಮಾಡ್ತಾರಲ್ಲ, ಅವ್ರಿಗೆ ಟ್ರೈನಿಂಗ್ ಕೊಡ್ತಾರಂತ. ಫಸ್ಟು 70 ಕೋಟಿ ಇವರು ಬಳಕೆ ಮಾಡ್ತಾ ಇರೋದು ಫಸ್ಟು ನಮ್ಮ ಮೇಲೆ ಆ ಮಕ್ಕಳಿಗೆ ವೇದಗಣಿತವನ್ನು ಮಕ್ಕಳಿಂದ ಹೇಳಿಸ್ತಾರೆ. ವೇದಗಣಿತ ಅಂತಕ್ಕಂಥದ್ದು ನಮ್ಮ ಹಣವನ್ನು ಮನುವಾದಿ ಸಂಸ್ಥೆ ತಿನ್ನಕ್ಕೆ ಹೊರಟಿದೆ. ನಾವು ಅಷ್ಟು ಸುಲಭವಾಗಿ ಅದನ್ನ ಬಿಟ್ಕೊಟ್ಟಿಲ್ಲ. ವೇದಗಣಿತ ಮಾಡಬೇಕಂತೇಳಿ ಈಗ ಸದ್ಯದ ಪ್ರಕಾರ ಅದು ಸ್ಟಾಪ್ ಆಗಿದೆ. ಬಟ್ ನಮ್ಮ SCP TSP ಎರಡು ಹಣ ಅವ್ರಿಗೆ SC ಮಕ್ಕಳಿಗೆ ಯಾಕೆ ವೇದಗಣಿತನ ಹೇಳಬೇಕು ಅನ್ನೋದು, ಅವ್ರಿಗೆ ಯಾಕೆ ಇಷ್ಟೊಂದು ಪ್ರೀತಿ ಬಂದ್ಬಿಟ್ಟು ಬ್ರಿಲಿಯಂಟ್ ಮಾಡೋಕೆ ಹೊರಟಿದ್ದಾರೆ ಅಂತ ನೋಡಿದ್ರೆ ಇದು ದೊಡ್ಡ ಹುನ್ನಾರ ಇದೆ, ನಮ್ಮ ಹಣವನ್ನು ತಿನ್ನುವಂಥ ತಂತ್ರ. ಸೊ ಆದೇಶವನ್ನು ವಾಪಸ್ಸು ತೆಗೆದುಕೊಂಡಂಥ ಅಧಿಕಾರಿಗಳಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಆದರೂ ಕೂಡ ತೆರೆಮರೆಯಲ್ಲಿ ಎಲ್ಲೋ ಒಂದು ಕಡೆ ವೇದಗಣಿತದ ಪ್ರಸ್ತಾಪವನ್ನು ಮಾಡಿ ವಿಜಯನಗರ ಅಂತ ಮಾಡಿದ್ದಾರೆ ಈಗ ಬಳ್ಳಾರಿ ಹತ್ರ. ಅಲ್ಲಿ ಒಂದು ಆದೇಶವನ್ನು ಹೊರಡಿಸೇ ಬಿಟ್ಟಿದ್ರು. ಏನಂತ ವೇದಗಣಿತ ತರಬೇತಿಗೆ ಶಿಕ್ಷಕರು ಬರಬೇಕು, ಒಂದು ಶಾಲೆಯಿಂದ ಒಬ್ಬರು ಗಣಿತ ವಿಜ್ಞಾನ ಶಿಕ್ಷಕರು ಅಂತ. ನಾವು ಆ ಆದೇಶವನ್ನು ಗ್ರಾಮ ಪಂಚಾಯತ್ IAS ಆಫೀಸರ್ಗೆ ಇಮಿಡಿಯೇಟಾಗಿ ಅದನ್ನು ಕೂಡ ಅದಕ್ಕೆ ವಾಪಸ್ ತೆಗೆದುಕೊಂಡಿದ್ದಾರೆ. ಒಟ್ಟಾರೆ ಪ್ರಯತ್ನ ಅಂತೂ ನಡೀತಾ ಇದೆ. ಅಷ್ಟು ಅದ್ಭುತವಾದರೆ ಎಲ್ಲ ಮಕ್ಕಳಿಗೂ ಕಲಿಸಿ ಯಾಕೆ ಬರೀ SC ಮಕ್ಕಳಿಗೆ ಅಥವಾ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಹೇರ್ತಾರೆ. ಇವ್ರು ಏನೇ ತಂದ್ರೂ ಕನ್ನಡವನ್ನೇ ಓದಬೇಕು ಅನ್ನೋದಿರ್ಬೋದು, ಅಥವಾ ಏನು ವೇದಗಣಿತ ಇರ್ಬೋದು. ಈ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಹೇರ್ತಾರೆ ಇವರು. ಇದು ಪ್ರೈವೇಟ್ ಅವ್ರಿಗೆ ಆಗಬರಲ್ಲ ಅಂತೆ. ನಾನು ರಿಕ್ವೆಸ್ಟ್ ಮಾಡೋದು SCಗಳು STಗಳು MLAಗಳು ಏನಿದ್ದೀರಿ, ದಯವಿಟ್ಟು ನೀವು ದನಿ ಎತ್ರಿ. ಇದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಸ್ ಅಂತ ಒಂದು 1000 ಓಪನ್ ಮಾಡಿದ್ದಾರೆ ಸರ್. ಇಂಗ್ಲೀಷ್ ಟೀಚರ್ಸೇ ಇಲ್ಲ ಅಂತಾರೆ. ಅಂದರೆ ನಮ್ಮ ಸರ್ಕಾರದಲ್ಲಿ ಕ್ವಾಲಿಫೈಡ್ ಟೀಚರ್ಗಳಿಗೆ ಇಂಗ್ಲೀಷೇ ಬರಲ್ವಾ? ಇಂಗ್ಲೀಷ್ ಟೀಚರ್ಗಳನ್ನ ಅಪಾಯಿಂಟ್ ಮಾಡ್ಕೊಳಕ್ಕೆ ಇಷ್ಟು ಕಷ್ಟ ಬೀಳ್ತಾ ಇದ್ದಾರೆ. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1937 ಫಸ್ಟ್ ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ಪ್ರತಿ ಕೇರಿಗಳಲ್ಲಿ ತೆಗೀರಿ ಅಂತ ಹೇಳಿದರು. ಅಂದರೆ ಇಂಗ್ಲೀಷ್ ಮೀಡಿಯಂನ ಇಂಪಾರ್ಟೆನ್ಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ 1937 ಅರ್ಥ ಆಗಿತ್ತು. ಯಾರು ಇಂಗ್ಲೀಷ್ ಮೀಡಿಯಂ ಬೇಡ ಅಂತ ಹೇಳ್ತಾ ಇದ್ದಾರೋ, ಅಥವಾ ಶಾಲೆಯಲ್ಲಿ ಇಂಗ್ಲೀಷ್ ಟೀಚರ್ಸ್ಗಳನ್ನ ನೇಮಕ ಮಾಡ್ಕೊಳ್ಳದೇ ಇರತಕ್ಕಂಥ ಒಂದು ಅವ್ಯವಸ್ಥಿತವಾದಂಥ ಶಿಕ್ಷಣ ವ್ಯವಸ್ಥೆನ ಜಾರಿಗೆ ತಂದಿದ್ದಾರೋ, ಆ ಅಧಿಕಾರಿಗಳ ಮಕ್ಕಳು, ಆ MLA MPಗಳ ಮಕ್ಕಳು, ಆ ಸರ್ಕಾರದವ್ರ ಮಕ್ಕಳು, ಯಾವ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಗೆ ಹೋಗಲ್ಲ. ಅವರೆಲ್ಲರೂ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾ ಇರೋದು. ವಿಧಾನಸೌಧದ ಒಳಗಡೆ ದನಿ ಎತ್ತಬೇಕಾಗಿರ್ತಕ್ಕಂಥವ್ರು ದನಿ ಎತ್ತದ ಕಾರಣ SC ST ಹಣನ ಬೇರೆ ಬೇರೆ ಪ್ರಾಜೆಕ್ಟ್ಗೆಲ್ಲ ಡೈವರ್ಟ್ ಮಾಡ್ತಾರೆ. ಅದು ಬೇರೆ ಸಮುದಾಯದವ್ರಿಗೆ ಏನನ್ಸುತ್ತೆ ಅಂದರೆ, ಈ ಸಮುದಾಯದವ್ರಿಗೆ ಸ್ಕಾಲರ್ಶಿಪ್ಪು ಇದೆ, ಹಾಸ್ಟೆಲ್ ಇದೆ, ಜೊತೆಗೆ ಹಣ ಬೇರೆ ಇಡ್ತಾ ಇದ್ದಾರೆ ಅಂತ ಈ ಸಮುದಾಯಗಳಿಗೆ ತಲುಪಿಲ್ಲ. ಇವರು ಪೇಪರ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಕೋತಾರೆ, ಫ್ಲೆಕ್ಸ್ಗಳು ಹಾಕ್ಸ್ಕೋತಾರೆ. ನಾವು SCP TSP ಹಣವನ್ನು ಇವರು ಇಟ್ಟಿರೋದು ಅದೊಂಥರ ಕನ್ನಡಿ ಒಳಗಿನ ಗಂಟು SC STಗಳಿಗೆ ತೋರಿಸ್ತಾರಷ್ಟೇ. ತಗೊಂಡು ನುಂಗ್ತಾ ಇರೋದೆಲ್ಲವೂ ಕೂಡ ಬೇರೆ ನಮ್ಮ ಹಣವನ್ನು ಡೈವರ್ಟ್ ಮಾಡಿ ಅಲ್ಲಿ ಕಮಿಷನ್ ತಿಂತಾ ಇದ್ದಾರೆ ಇವರು.